ಕರಾವಳಿಯ ಮೂಲ ನಿವಾಸಿಗಳು ಎಂದು ಕರೆಸಿಕೊಳ್ಳುವ ಕೊರಗ ಸಮುದಾಯಗಳಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ ಎನ್ನುವ ದೂರುಗಳು ಆಗಾಗ ಕೇಳಿಬರುತ್ತೆ. ಇಂತಹ ಪರಿಸ್ಥಿತಿಯ ನಡುವೆ ಸಮುದಾಯದ ಯುವತಿಯೋರ್ವಳು ಸದ್ಯ ಸಮುದಾಯವೇ ಕಲ್ಪಿಸಿಕೊಳ್ಳಲು ಆಗದ ಸಾಧನೆಯೊಂದನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾಳೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕೊರಗ ಸಮುದಾಯ ಉಡುಪಿ ಜಿಲ್ಲೆಯ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಒಂದು. ಸರ್ಕಾರ ಇವರಿಗೆ ಸಾಕಷ್ಟು ಯೋಜನೆಗಳನ್ನು ನೀಡಿದ್ದರೂ ಕೂಡ ಅದು ಅರ್ಹರಿಗೆ ಸಲ್ಲುತ್ತಿಲ್ಲ ಎನ್ನುವ ದೂರುಗಳು ಇಂದು ನಿನ್ನೆಯದಲ್ಲ. ಸಮಾಜದಲ್ಲಿ ಅಸ್ಪೃಶ್ಯರಂತೆ ಬದುಕುತ್ತಿರುವ ಕೊರಗ ಸಮುದಾಯದ ಮಕ್ಕಳು ಬಹುತೇಕ ಪ್ರಾಥಮಿಕ ಅಥವಾ ಪ್ರೌಢ ಶಿಕ್ಷಣಕ್ಕೆ ತಮ್ಮ ಶೈಕ್ಷಣಿಕ ಜೀವನವನ್ನು ಕೊನೆಗೊಳಿಸುತ್ತಾರೆ. ಇದಕ್ಕೆ ಕಾರಣಗಳು ಕೂಡ ನೂರಾರು ಇರಬಹುದು. ಆದರೆ ಕೊರಗ ಸಮುದಾಯದವರು ವೈದ್ಯರಾಗಬೇಕು ಎನ್ನುವ ಕನಸು ಕೂಡ ಇಂದು ನಿನ್ನೆಯದಲ್ಲ. ಸದ್ಯ ಕುಂದಾಪುರ ತಾಲೂಕಿನ ಉಳ್ತೂರು ನಿವಾಸಿ ಗಣೇಶ್ ವಿ ಮತ್ತು ಜಯಶ್ರೀ ದಂಪತಿಯ ಹಿರಿಯ ಪುತ್ರಿ ಡಾಕ್ಟರ್ ಕೆ ಸ್ನೇಹ ಅವರು ಎಜೆ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿಯನ್ನ ಪೂರೈಸಿ ಇದೀಗ ನ್ಯೂಡೆಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಂಡಿ ಪದವಿ ಪಡೆಯುವ ಮೂಲಕ ಸಮುದಾಯದ ಕೀರ್ತಿಯನ್ನ ಬೆಳಗಿದ್ದಾರೆ. ಸ್ನೇಹ ಅವರ ತಂದೆ ಗಣೇಶ್ ವಿ ತಾಲೂಕು ಕೊರಗ ಶ್ರೇಯೋಭಿವೃದ್ಧಿ ಸಮಿತಿಯ ಅಧ್ಯಕ್ಷರು. ಕಳೆದ 4 ದಶಕಗಳಿಂದ ಸಮುದಾಯದ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ನನ್ನ ಕಮ್ಯುನಿಟಿ ಇದಕ್ಕಿಂತ ಇದು ನನಗೋಸ್ಕರ ಅಂತ ಮೋಸ್ಟ್ಲಿ ಅದೇ. ಈಗ ಇಟ್ ಈಸ್ ಗುಡ್ ಥಿಂಗ್. ಐ ಆಮ್ ಪ್ರೌಡ್. ಎಸ್, ಐ ಆಮ್ ಹ್ಯಾಪಿ. ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದು ಮೊದಲಿಂದನೂ ನಾನು ಚಿಕ್ಕದಿಂದನೂ ಓದು ಲೈಕ್ ಸ್ಟಡೀಸ್ ಕೇಮ್ ಫಸ್ಟ್ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಓದೋದ್ರಲ್ಲಿ ಮೈ ಮದರ್ ಮೇಡ್ ಶ್ಯೂರ್ ಲೈಕ್ ನಾವಿಬ್ಬರು ಯಾವಾಗಲೂ ಕರೆಕ್ಟಾಗಿ ಓದಿದ್ವಿ ಸ್ಟಡೀಸ್. ಆ್ಯಸ್ ಲಾಂಗ್ ಆ್ಯಸ್ ಅವ್ರು ಎಷ್ಟು ಹ್ಯಾಂಡ್ಸ್ ಆನ್ ನಮ್ಮಮ್ಮ ಇರೋದಕ್ಕಾಗ್ತಿತ್ತು, ಅವ್ರಿಗೆ ಎಷ್ಟು ಟೈಮ್ವರೆಗೂ ಶಿ ಕುಡ್ ಟೀಚ್. ಶಿ ಡೆಡ್ ಹೆಲ್ಪ್ ಅಸ್ ವಿತ್ ಅವರ್ ಹೋಮ್ವರ್ಕ್ ಆ್ಯಂಡ್ ಆಲ್. ಅದು ನೆಕ್ಸ್ಟ್ ನಾನು ನವೋದಯ ಹೋದೆ, ಸೊ ಅದೆಲ್ಲ. ಬಟ್ ಯಾ, ಸ್ಟಡೀಸ್ ಮೈ ಮದರ್ ಆ್ಯಂಡ್ ಮೈ ಫಾದರ್ ತುಂಬಾ ದೇ ವರ್ ವೆರಿ ಸಪೋರ್ಟಿವ್ ಅಬೌಟ್ ಇಟ್. ಮನೆಯಲ್ಲಿ ಇದ್ದಿರ್ಬೋದೇನೋ, ಬಟ್ ನನಗಿರಲಿಲ್ಲ MBBS ಮಾಡಬೇಕು ಅಥವಾ ಡಾಕ್ಟರ್ ಆಗಬೇಕಂತ ಇರಲಿಲ್ಲ. ಅಂದರೆ ಆವಾಗ ನನ್ನ CET ರ್ಯಾಂಕ್ ಸ್ವಲ್ಪ ಚೆನ್ನಾಗಿತ್ತು, ಅದರಿಂದ ಸೊ ಲೈಕ್ ಯಾರೂ ಇರಲಿಲ್ಲ. ಸೊ ಸ್ವಲ್ಪ ಡೈರೆಕ್ಷನ್ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಮನೇಲಿ ಯಾರಾದರೂ ಇದ್ದರೆ ದೇ ವಿಲ್ ಟೆಲ್ ಯು, ಬಟ್ ಅದಿರಲಿಲ್ಲ. ಬಟ್ ಎಲ್ಲರೂ ಹೇಳಿ ಲೈಕ್ ಹಿಂಗೂ ಒಳ್ಳೆ ರ್ಯಾಂಕೇ ಇದೆ, ಮಾಡ್ಬೋದು ನೀನು ಅಂತ. ಸೊ ಐ ಅಗ್ರೀಡ್. ಆವಾಗ ನನಗೆ ಪರ್ಟಿಕ್ಯುಲರ್ಲಿ ಇದೇ ಮಾಡಬೇಕು ಅಂತ ಏನು ತಲೆಯಲ್ಲಿ ಇರಲಿಲ್ಲ. ನನಗೆ ಬಯಾಲಜಿ, ಸ್ಕೂಲಲ್ಲಿ ನನಗೆ ಬಯಾಲಜಿ ಸೈಡ್ ಇಷ್ಟನೇ ಇತ್ತು. ಸೊ ಐ ಅಗ್ರೀಡ್. ಬಾಲ್ಯದಿಂದಲೂ ಕಲಿಕೆಯಲ್ಲಿ ಚುರುಕಾಗಿದ್ದ ಸ್ನೇಹ ಅವರ ಪ್ರತಿಭೆಯನ್ನು ಗುರುತಿಸಿದ ಮೂಡ್ಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಪಿಯುಸಿಗೆ ಉಚಿತವಾಗಿ ಅವರಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಪಿಯುಸಿಯಲ್ಲಿ 96% ಅಂಕ ಪಡೆದು ಸಿಇಟಿಯಲ್ಲಿ 2264 ರ್ಯಾಂಕ್ ಗಳಿಸಿದ್ದ ಈಕೆಗೆ ಮೆಡಿಕಲ್ ಸೀಟು ಕೂಡ ಲಭ್ಯವಾಗಿತ್ತು. ಸರ್ಕಾರ ಕೋಟಾದಡಿ ಕಲಿಕೆಯ ಅವಕಾಶವಿದ್ದರೂ ಹತ್ತಿರದಲ್ಲೇ ಕಲಿಕೆ ಮಾಡಬೇಕೆಂಬ ಹೆತ್ತವರ ಇಚ್ಛೆಯಿಂದ ಮಂಗಳೂರಿನ ಎಜೆ ಮೆಡಿಕಲ್ ಕಾಲೇಜಿಗೆ ದಾಖಲಿಸಿದ್ದರು. 5 ವರ್ಷದ MBBS ಪದವಿಯನ್ನ ಪೂರ್ಣಗೊಳಿಸಿ ಹೊಸದಿಲ್ಲಿಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ MD ಪದವಿ ಪಡೆದು ವೈದ್ಯಕೀಯ ಸೇವೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಪುತ್ರಿಯ ಶೈಕ್ಷಣಿಕ ಉನ್ನತಿಗಾಗಿ ತಮ್ಮದೆಲ್ಲವನ್ನ ಧಾರೆ ಎರೆಯುವ ಮೂಲಕ ಗಣೇಶ್ ವಿ ದಂಪತಿ ಸಮುದಾಯದಿಂದ ಮೊದಲ ಬಾರಿಗೆ ವೈದ್ಯೆಯನ್ನ ನಾಡಿಗೆ ಸಮರ್ಪಿಸಿದ್ದಾರೆ. ನನ್ನ ಮಗಳು ಸ್ನೇಹ ಅಂತ, ಅವಳು ಈಗ 5 ವರ್ಷದಿಂದ MBBS ಮುಗಿಸಿ ಈಗ ಅವಳು MDಯನ್ನು ಮುಗಿಸಿದ್ದಾಳೆ. ಡೆಲ್ಲಿಯಲ್ಲಿ ಫಾರ್ಮಕಾಲಜಿ ಸಬ್ಜೆಕ್ಟಲ್ಲಿ MDಯನ್ನು ಮುಗಿಸಿದ್ದಾಳೆ. ಸೊ ಎಲ್ಲರೂ ಕೂಡ ತುಂಬ ಒಳ್ಳೆಯ ಪ್ರೋತ್ಸಾಹದಾಯಕವಾದ ಮಾತನಾಡ್ತಾರೆ. ನಮಗೂ ಕೂಡ ಖುಷಿ ಆಗ್ತದೆ, ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾಳೆ ಅಂತಕ್ಕಂಥದ್ದು. ಕೊರಗ ಸಮುದಾಯದಲ್ಲಿ ಶಿಕ್ಷಣವನ್ನು ಪಡೆದವರು ಭಾರಿ ಕಡಿಮೆ, ಅಂಥದ್ರಲ್ಲಿ ಅಪರೂಪಕ್ಕೊಬ್ಬರು ಹೀಗೆ ಶಿಕ್ಷಣವನ್ನು ಪಡೆದಿದ್ದಾರೆ. ಸರ್ಕಾರ ಅಂತಕ್ಕಂಥದ್ದು ಇವತ್ತು ನಮ್ಮ ಸಮುದಾಯದ ಅತಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿಯೂ ಕೂಡ ನಮ್ಮ ಮಕ್ಕಳು ತುಂಬ ಜನ ಇದ್ದಾರೆ, ಅವರು ಕೂಡ ಒಳ್ಳೆ ಪ್ರತಿಭಾವಂತರೆ. ಅವರಿಗೂ ಕೂಡ ಈ ಥರದ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಒಳ್ಳೆ ತರಬೇತಿ ಬೇಕು. ಈಗ ನಮ್ಮ ಮಗಳು 1ರಿಂದ 4ನೇ ಕ್ಲಾಸ್ ತನಕ ನಿರ್ಮಲ ಹೃದಯ ಅಂತ ಅಂಕೋಲದಲ್ಲಿ ಒಂದು ಶಾಲೆಗೆ ಹೋದದ್ದು, 5ನೇ ಕ್ಲಾಸು ಹೋಲಿ ರೋಸರಿ ಅಂತೇಳಿ ಒಂದು ಶಾಲೆಗೆ ಹೋದದ್ದು ಕುಂದಾಪುರದಲ್ಲಿ. ನಂತರ 6ರಿಂದ 10ನೇ ಕ್ಲಾಸ್ ತನಕ ಹೆಬ್ರಿಯ ನವೋದಯ ವಿದ್ಯಾಲಯದಲ್ಲಿ ಕಲಿತವಳು. ಅದರ 11 ಮತ್ತು 12ನೇ ತರಗತಿಯನ್ನು ಅವಳು ಆಳ್ವಾಸ್ನಲ್ಲಿ ಕಲಿತಿದ್ದು. ಈ ಆಳ್ವಾಸ್ನಲ್ಲಿ ಕಲಿಯುವಾಗ ಅವಳಿಗೆ ನೀಟಿಗೆ ಒಳ್ಳೆ
ತರಬೇತಿ ಸಿಕ್ಕಿತ್ತು. ಹಾಗಾಗಿ ಅದರಲ್ಲಿ ಒಳ್ಳೆ ಮಾರ್ಕ್ ತೆಗಿಲಿಕ್ಕಾಯಿತು, ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂತು. ಹಾಗಾಗಿ ಅವಳಿಗೆ ಮೆಡಿಕಲಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಆಳ್ವಾರಿಗೂ ಕೂಡ ಡಾಕ್ಟರ್ ಮೋಹನ್ ಆಳ್ವರಿಗೂ ಕೂಡ ನಾವು ಅಭಿನಂದನೆಯನ್ನು ಹೇಳ್ತೇವೆ. ಅವರು ನಮಗೆ 1 ಪೈಸೆ ಕೂಡ ತಗೊಳ್ಳದೆ ಸಂಪೂರ್ಣ ಉಚಿತವಾದಂಥ ಒಂದು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಕೂಡ ನಮ್ಮ ಸಮುದಾಯದ ಮಕ್ಕಳು, ಪ್ರತಿಭಾವಂತ ಮಕ್ಕಳು ಇದ್ದರೆ ಆಳ್ವಾಸ್ರವರು ತಗೊಂಡು ಆ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಟ್ಟರೆ ಖಂಡಿತವಾದ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥ ಆಲೋಚನೆ ನಮ್ಮದು. ಒಟ್ಟಾರೆಯಾಗಿ ಸಾಕಷ್ಟು ಸಮಸ್ಯೆಗಳು, ಸಮಾಜದ ಒಂದಿಷ್ಟು ಅಡೆತಡೆಗಳು ಇದ್ದರೂ ಕೂಡ ತಳಮಟ್ಟದ ಸಮುದಾಯದಿಂದ ಬಂದ ಓರ್ವ ಯುವತಿ ಛಲದಿಂದ ಸಮುದಾಯದ ಕನಸನ್ನು ನನಸಾಗಿಸಿದ್ದಾರೆ. ಈ ಯುವತಿ ಮುಂದೆ ಸಮುದಾಯದ ಉಳಿದ ಯುವ ಪೀಳಿಗೆಗೆ ಆದರ್ಶವಾಗಲಿ, ಕೊರಗ ಸಮುದಾಯದಿಂದ ಇನ್ನಷ್ಟು ಇಂತಹ ಪ್ರತಿಭೆಗಳು ಹೊರಬರಲಿ ಎನ್ನುವುದು ನಮ್ಮ ಆಶಯ. ಪ್ರಮೋದ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ 24x7 ಉಡುಪಿ.